ಪಾವಗಡ ತಾಲೂಕಿನ ಪೆಮ್ಮನಹಳ್ಳಿಯ ಎಕೆ ಕಾಲೋನಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು. ಗ್ರಾಮದ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಟ್ರ್ಯಾಕ್ಟರ್ ಮೂಲಕ ಮೆರವಣಿಗೆ ನಡೆಸಲಾಯಿತು. ಇದೇ ವೇಳೆ ತಮಟೆ ಹೆಜ್ಜೆಗೆ ಗ್ರಾಮಸ್ಥರು ಹೆಜ್ಜೆ ಹಾಕಿದ್ರು. ಗ್ರಾಮದ ಶಶಿಕುಮಾರ್ ಇವರು ಮಾತನಾಡಿ ಅಂಬೇಡ್ಕರ್ ಇವರ ತ್ಯಾಗ ಮತ್ತು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ಹನುಮಂತರಾಯಪ್ಪ ಸಿಕೆಪುರ ಕಲಾ ತಂಡದ ಹಾಡಿನ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ನವೀನ್ ಕಿಲಾರ್ಲಹಳ್ಳಿ, ಪತ್ರಕರ್ತರು ಮಧು ದೌಡಬೆಟ್ಟ, ಹನುಮಂತರಾಯ ಪೆಮ್ಮನಹಳ್ಳಿ, ರಾಜಶೇಖರ್ ಯುವ ಮುಖಂಡ, ವೆಂಕಟರಮಣ ಚಿನ್ನಮ್ಮನಹಳ್ಳಿ, ಭೂತರಾಜು, ತಿಮ್ಮರಾಜು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಇನ್ನು ಅನೇಕ ಅಂಬೇಡ್ಕರ್ ಅನುಯಾಯಿಗಳು ಭಾಗವಹಿಸಿದ್ದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ.
ಹುಟ್ಟಿದ ದೇವರು ದೇವರಲ್ಲ, ತನ್ನ ತಾನರಿದು ತಾನ್ಯಾರೆಂಬುದನ್ನು ತಿಳಿದೊಡೆ ತಾನೇ ದೈವಗೊಂಡ ಕೂಡಲ ಸಂಗಮ ದೇವ ಎಂಬ ವಿಶ್ವಗುರು ಬಸವಣ್ಣನ ಸಾಲುಗಳನ್ನ ಈ ಒಂದು ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ ವೇದಿಕೆ ಮೇಲೆ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡಿ ಗ್ರಾಮದಲ್ಲಿ ಇವರ ಜನನವಾಗುತ್ತೆ. ಇವರು ತಾನು ತನ್ನ ತಂದೆ ತಾಯಿಗಳಿಗೆ 14ನೇ ಮುತ್ತು ರತ್ನವಾಗಿ ಇದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಬಾಲ್ಯದಲ್ಲಿ ಸಾಕಷ್ಟು ಅವಮಾನಗಳನ್ನ ಪಡಿತಾ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾವ ಯಾವ ರೀತಿಗಳನ್ನ ಅವಮಾನಗಳನ್ನ ಅನುಭವಿಸ್ತಾರೆ. ಈನ ಕೃತ್ಯಗಳಿಗೆ ಅವರು ಸಾಕಷ್ಟು ನೋವುಗಳನ್ನ ತಿಂತಾರೆ. ನೋವುಗಳ ಮೂಲಕ ಜೀವನವನ್ನ ಹೋರಾಟ ಮಾಡಿದಂತಹ ವ್ಯಕ್ತಿ. ಬಾಲ್ಯದಲ್ಲಿ ಅವರು ಕೆರೆಗಳಲ್ಲಿ ನೀರಿನ ಸ್ಪರ್ಶವನ್ನ ಮಾಡೋದಕ್ಕೆ ಬಿಡಲ್ಲ, ಬಾವಿಯ ನೀರನ್ನ ಕುಡಿಯುವುದಕ್ಕೆ ಬಿಡುವುದಿಲ್ಲ, ವಿದ್ಯಾರ್ಥಿಗಳ ಜೊತೆ ಸಹಪಾಠಿಗಳ ಜೊತೆ ಸರಿಸಮಾನವಾಗಿ ಕೂಡಲು ಬಿಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವು ಅವಮಾನಗಳನ್ನ ಪಡ್ತಾ ಹೋಗ್ತಾರೆ ಬಾಲ್ಯದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್. ನಂತರ ಒಂದು ಪ್ರಸಂಗ ಬರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಯಾವಂತಂದ್ರೆ ತನ್ನ ಕೂದಲನ್ನ ಒಂದು ಕ್ಷೌರಿಕನ ಅಂಗಡಿ ಹತ್ರ ಹೋಗಿ ಕಟ್ ಮಾಡಿಸಲು ಹೋದಾಗ ಆ ಕ್ಷೌರಿಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು 100 ಮೀಟರ್ ದೂರದಲ್ಲೇ ಬರ್ತಿರ್ಬೇಕಾದ್ರೆ ಅವನು ತನ್ನ ಅಂಗಡಿಯನ್ನ ಮುಚ್ತಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಧೈರ್ಯವಾಗಿ ಮುನ್ನುಗ್ತಾರೆ. ಹೋಗ್ಬಿಟ್ಟು ಆ ಕ್ಷೌರಿಕನ ಹತ್ರ ಪ್ರಶ್ನೆ ಮಾಡ್ತಾನೆ. ಏನಂತ ಪ್ರಶ್ನೆ ಮಾಡ್ತಾನೆ? ಎಲೆ ನಾಪೇತ ಕ್ಷೌರಿಕನೇ, ನಾನೇನು ತಪ್ಪು ಮಾಡಿದ್ದೇನೆ? ನನಗೆ ಏಕೆ ಇಂಥ ಶಿಕ್ಷೆ ನೀಡುತ್ತಿರುವೆ? ನಾನು ನಿನ್ನಂತ ಮನುಷ್ಯನಲ್ಲವೇ? ನಿನ್ನ ಮೈಯಲ್ಲಿ ಎರಿಯುವುದು ಕೆಂಪು ರಕ್ತ, ನನ್ನ ಮೈಯಲ್ಲಿ ಎರಿಯುವುದು ಕೆಂಪು ರಕ್ತ. ನಿನಗೆ ಇರುವುದು ಒಂದೇ ರೂಪ, ನನಗೆ ಇರುವುದು ಸಹ ಒಂದೇ ರೂಪ. ಆದರೂ ಸಹ ಇಂಥ ಭೇದ ಭಾವ ಏಕೆ? ಮಾನವ ಕುಲಂ ತಾನು ಒಂದೇ ಕುಲಂ ಎನ್ನುತ್ತಿರುವಾಗ ಇಂತಹ ಒಂದು ಹೀನ ಕೃತ್ಯ, ಇಂತಹ ಅವಮಾನ, ಇಂತಹ ಏಕೆ ನನ್ನನ್ನು ಇಷ್ಟೊಂದು ಅವಮಾನ ಪಡಿಸುತ್ತಿರುವೆ? ಯಾಕೆ ನಿನ್ನ ಕತ್ತರಿ ನನ್ನ ಕೂದಲನ್ನು ಕತ್ತರಿಸುವುದಲ್ಲವೇ? ನಿನ್ನ ಕತ್ತರಿ ನನ್ನ ಕೂದಲನ್ನು ಕತ್ತರಿಸುವುದಿಲ್ಲ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಆಗ ಕ್ಷೌರಿಕನು, ನೀನವ ಹೀನಾಯ ಕುಲದವನು, ಅಸ್ಪೃಶ್ಯ ವ್ಯಕ್ತಿ, ನಿನ್ನ ಕೂದಲಿಗೆ ಕತ್ತರಿಯನ್ನು ಹಾಕಿದರೆ ನನ್ನ ಕತ್ತರಿ ಮೈಲಿಗೆ ಆಗುತ್ತದೆ, ಮತ್ತೆ ನನ್ನ ಜನಾಂಗದಿಂದ ನಾನು ಬಹಿಷ್ಕೃತನಾಗುತ್ತೇನೆ. ಇಂತಹ ಹೀನ ಕೃತ್ಯವನ್ನು ನಾನು ಎಂದಿಗೂ ಸಹ ಮಾಡುವುದಿಲ್ಲ. ಒಂದು ವೇಳೆ ನಾನು ನನ್ನ ಪ್ರಾಣವನ್ನೇ ಬಿಡುತ್ತೇನೆ ವಿನಃ ನಿನ್ನ ತಲೆ ಕೂದಲಿನ ಕತ್ತರಿಸುವುದಿಲ್ಲ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎದುರು ಚಾಲೆಂಜ್ ಎಲ್ಲ ಮಾಡ್ತಾರೆ ಯಾರು ಕ್ಷೌರಿಕ. ಈ ಎಲ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾರಿಯಲ್ಲಿ ಬರ್ತಾ ಹೋಗ್ತಾರೆ. ಬಂದು ಒಂದು ಕ್ಷಣ ಆ ಮುಗಿಲೆತ್ತರದ ಆಕಾಶಕ್ಕೆ ನೋಡಿ ರಕ್ತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿರುವಾಗಲೇ ಅವರ ಕಣ್ಣೀರಲ್ಲಿ, ಅವರ ಮುಖದಲ್ಲಿ, ಅವರ ಕಣ್ಣಿನಲ್ಲಿ ಕಣ್ಣೀರು ಬರಲಿಲ್ಲ, ಬದಲಿಗೆ ರಕ್ತದ ಹೊಕುಳಿ ಹರಿಯುತ್ತೆ. ಒಂದು ಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ್ಯದಲ್ಲಿಯೇ ಯೋಚನೆ ಮಾಡ್ತಾರೆ, ಯಾಕೆ ನಾವೆಲ್ಲರೂ ಒಂದೇ ಆಗಿರುವಾಗ ನಮಗೆ ಏಕೆ ಅಂತ ತಾರತಮ್ಯವಾಗುತ್ತಿದೆ? ನಾವು ಅಷ್ಟೊಂದು ಹೀನ ಕುಲದವರೇ, ನಮ್ಮನ್ನು ಏಕೆ ಇಷ್ಟು ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದಾರೆ? ನಮ್ಮಲ್ಲಿ ಏಕೆ ಇಂತಹ ಹೀನ ಕೃತ್ಯವನ್ನ ಮಾಡಿಸುತ್ತಿದ್ದಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಕಷ್ಟು ನೋವನ್ನ ಅವಮಾನವನ್ನ ಅನುಭವಿಸ್ತಾ ಹೋಗ್ತಾರೆ. ಒಂದು ಸಲ ತನ್ನ ತಂದೆ ಬೇರೆ ಊರಿಗೆ ಒಂದು ಸೈನಿಕ ವೃತ್ತಿಯನ್ನ ಮಾಡಕ್ ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ ತಂದೆಯನ್ನು ನೋಡುವುದಕ್ಕೋಸ್ಕರ ಒಂದು ರೈಲ್ವೆ ಮೂಲಕ ಹೋಗ್ತಾರೆ. ಕೊನೆಗೆ ಪಡಲಿಯನ್ನ ಗ್ರಾಮದಲ್ಲಿ ಬಂದು ಸೇರ್ತದೆ. ಅನಂತರ ನಡೆದುಕೊಂಡು ಹೋಗ್ಬೇಕಾಗ್ತದೆ ಅವ್ರ ತಂದೆಯನ್ನು ನೋಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್. ತನ್ನ ಗೆಳೆಯ ಹಾಗೂ ತನ್ನ ಅಣ್ಣ ಬಲರಾಮನ ಜೊತೆ ಬಂದಿರ್ತಾರೆ ತಂದೆಯನ್ನು ನೋಡೋದಕ್ಕೆ. ಅಂತಹ ಸಂದರ್ಭದಲ್ಲಿ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದುಕೊಂಡು ಹೋಗಲು ಸಾಧ್ಯವಿಲ್ಲ, ಒಂದು ಎತ್ತಿನ ಗಾಡಿಯನ್ನಾಗಲಿ ಕುದುರೆ ಗಾಡಿಯನ್ನಾಗಲಿ ತಗೊಂಡು ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಒಂದು ಎತ್ತಿನ ಗಾಡಿ ಸವಾರನಿಗೆ ಕರೆದು ಈ ತರ ನನ್ನ ತಂದೆ ಇರುವ ಸ್ಥಳಕ್ಕೆ ಬಿಡಿ ಅಂತ ಕೇಳ್ಕೊಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಪ್ಪಿಗೆಯನ್ನು ಸಹ ನೀಡ್ತಾರೆ ಆ ವ್ಯಕ್ತಿ, ಗಾಡಿಯ ಮಾಲೀಕ. ಒಪ್ಪಿಗೆಯನ್ನು ನೀಡಿದ ನಂತರ ಇವರ ಮಾತಿನ ಚಕಮಕಿ, ಇವರು ತಂದಂತಹ ಗಂಟು ಮೂಟೆಗಳು ಎಲ್ಲವನ್ನ ನೋಡ್ತಾರೆ. ಅವರು ಮಾತನಾಡುವ ಸಂದರ್ಭದಲ್ಲಿ ಆತನಿಗೆ ಗೊತ್ತಾಗುತ್ತೆ ಈತ ಅಸ್ಪೃಶ್ಯ ವ್ಯಕ್ತಿ, ಈತ ಒಬ್ಬ ಹೀನ ಕುಲದವನು ಅಂತ. ಅಂತಹ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿಯೇ ನಿಲ್ಲಿಸಿದ ಗಾಡಿ ಮಾಲೀಕ ಆ ಮೂವರು ಯಾರು ಬಲರಾಮ ಅವನ ಸ್ನೇಹಿತ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಕತ್ತು ಹಿಡಿದು ಅವಾಚ್ಯ ಶಬ್ದಗಳಿಂದ ಬಳಸ ಹೋಗ್ತಾರೆ. ಮಕ್ಕಳು ಅನ್ನೋ ಒಂದು ಪದವನ್ನ ಬಳಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕುತ್ತಿಗೆಯನ್ನು ಹಿಡಿದು ಗಾಡಿಯಿಂದ ಕೆಳಗೆ ನೂಗ್ತಾರೆ ಗಾಡಿಯ ಮಾಲೀಕ. ಅಲ್ಲೂ ಸಹ ಸಾಕಷ್ಟು ಅವಮಾನಗಳನ್ನ ಪಡ್ತಾ ಹೋಗ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಏಕೆ ನಮಗೆ ಪದೇ ಪದೇ ಇಂಥ ಅವಮಾನಗಳನ್ನ ಆಗುತ್ತಿದೆ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಅವರು ಒಂದು ಕ್ಷಣ ಯೋಚನೆ ಮಾಡ್ತಾ ಹೋಗ್ತಾರೆ. ಅಲ್ಲೇ ಸಹ ಯೋಚನೆ ಮಾಡ್ತಾ ಬಾಬಾ ಸಾಹೇಬ್ ಅವರು ಒಂದು ಕ್ಷಣ ನಿರ್ಧಾರ ಮಾಡ್ತಾರೆ,
ನಾನೇ ಇಷ್ಟೊಂದು ನಾವು ಈಗಲೇ ಇಷ್ಟೊಂದು ಶಿಕ್ಷೆಯನ್ನು ಅನುಭವಿಸುತ್ತಿರಬೇಕಾದ್ರೆ ಮುಂದಿನ ಸಮಾಜ, ನನ್ನ ಮುಂದಿನ ಪೀಳಿಗೆ ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸುತ್ತೆ, ಇದೆಲ್ಲ ಸಹ ನಾನು ಯಾವತ್ತಿಗೂ ಕ್ಷಮಿಸಲಾರೆ. ಇದನ್ನು ನಾನು ತೊಡೆದು ಈ ಎಲ್ಲ ವ್ಯವಸ್ಥೆಯನ್ನ ಬದಲಾಯಿಸಿ ನಾನು ಒಂದು ವ್ಯವಸ್ಥೆಯನ್ನ ಭಾರತಕ್ಕೆ ಕೊಡಬೇಕು. ನಾನು ಒಂದು ಜನರಿಗೆ ಸುಭದ್ರವಾದ ಸರ್ಕಾರವನ್ನು ನಾನು ನೀಡಬೇಕು, ಸುಭದ್ರವಾದ ಒಂದು ಆಡಳಿತ ವ್ಯವಸ್ಥೆಯನ್ನ ನೀಡಬೇಕು ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಲವಾರು ರಾಜರುಗಳ ಮೂಲಕ, ಅವರಿಗೆ ಸಯಾಜಿ ಗಾಯಕ್ವಾಡ್ ಆಗಿರ್ಬೋದು, ಕೊಲ್ಲಾಪುರದ ಸಾವು ಮಹಾರಾಜರಾಗಿರ್ಬೋದು, ಇನ್ನಿತರ ಹಲವಾರು ಮಹಾನ್ ವ್ಯಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿದ್ಯಾಭ್ಯಾಸಕ್ಕೆ ಕೊಟ್ಟು ವಿದೇಶಿಯ ವಿದ್ಯಾಭ್ಯಾಸಕ್ಕೆ ಸಹ ಅನುಕೂಲವನ್ನ ಮಾಡ್ತಾ ಹೋಗ್ತಾರೆ. ನಂತರ ವಿದೇಶಕ್ಕೆ ಹೋಗಿ ಮಾನವಶಾಸ್ತ್ರ, ರಾಜಕೀಯ ಶಾಸ್ತ್ರ, ತರ್ಕಶಾಸ್ತ್ರ ಇನ್ನು ಮುಂತಾದ ಹಲವಾರು ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನ ಬೆಳೆಸಿ ಸಾಕಷ್ಟು MA, PhD, BA, ಬ್ಯಾರಿಸ್ಟರ್, ಲಾ ಪದವಿ ಮುಂತಾದ ಎಲ್ಲ ಪದವಿಗಳನ್ನು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಗಳಿಸ್ತಾರೆ. ಇವರು ಮೆಟ್ರಿಕ್ಯುಲೇಷನ್ ನಲ್ಲಿ ಪಾಸ್ ಆದ ಅಸ್ಪೃಶ್ಯ ಯಾರೂ ಪಾಸ್ ಮಾಡದಂತಹ ಒಂದು ಕಷ್ಟವಿದ್ದಂತಹ ಒಂದು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಪಾಸ್ ಮಾಡಿದ ಏಕೈಕ ಆಗಿನ ಕಾಲದ ಏಕೈಕ ವ್ಯಕ್ತಿ ಅಂತ ಬಾಬಾ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಭಾಳ ಜರುಗಿಸ್ತಾರೆ. ಅವರು ಹುಟ್ಟಿನಿಂದ 1896ರಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭ ಮಾಡಿದಾಗ ಮೊದಲೇ 1ನೇ ಕ್ಲಾಸ್ಗೆ ಸ್ಕೂಲ್ಗಳಿಗೆ ಹೋಗ್ತಾರೆ. ಸ್ಕೂಲ್ ಒಳಗಡೆ ಕ್ಲಾಸ್ ಒಳಗಡೆ ಕೂತ್ಕೊಳ್ಳೋಕೆ ಹೋದ ತಕ್ಷಣ ಅಲ್ಲಿರ್ತಕ್ಕಂಥ ಎಲ್ಲ ಸವರ್ಣೀಯರ ಮಕ್ಕಳಿರ್ತಾರೆ, ಶ್ರೀಮಂತರ ಮಕ್ಕಳಿರ್ತಾರೆ. ಬಾಬಾ ಸಾಹೇಬ್ ಒಬ್ಬರು ಮಾತ್ರ ದಲಿತರ ಮಗ. ಅವರ ದಲಿತನ ಅಂತ ಕಾರಣಕ್ಕೋಸ್ಕರ ಆ ಶಾಲೆ ಇದ್ದಂಥ ಮಕ್ಕಳೆಲ್ಲರೂ ಕೂಡ ಈಗ ಕ್ಲಾಸ್ ಹಾಗೆ ಎದ್ದಾಗ ಕೇಳೋಕ್ಕಿಂತ ಹೆಚ್ಚಿನಾಗಿ ಮಕ್ಕಳಿಗಿಂತ ಬಾಬಾ ಸಾಹೇಬ್ ಶಾಲೆಯಲ್ಲಿ ಹೊರಗಡೆ ಕೇಳ್ತಾರೆ. ಅವ್ರ ಒಂದು ಕ್ವಶನ್ ಹೊರಗಡೆಯಿಂದ ಮಕ್ಕಳು ಕೇಳ್ತಾರೆ, ಅದಕ್ಕೆ ಹೆಚ್ಚಿನ ಆನ್ಸರನ್ನು ಹೊರಗಡೆಯಿಂದ ಕೊಡ್ತಾರೆ ಬಾಬಾ ಸಾಹೇಬರು. ಆವಾಗ ಅಂಬೇಡ್ಕರ್ ಅನ್ನೋ ಒಂದು ಗುರುಗಳು ಅವರ ಒಂದು ಟ್ಯಾಲೆಂಟ್ ಅದು, ಅವರ ಒಂದು ಜ್ಞಾನವನ್ನು, ಅವರ ತಿಳುವಳಿಕೆಯನ್ನು ನೋಡ್ಬಿಟ್ಟು ಹೊರಗಡೆ ಕರೆದು ಕುಣಿಸ್ಕೊಂಡು ಎಲ್ಲರೂ ತಿಳುವಳಿಕೆ ಹೇಳಿ ಅವ್ರನ್ನ ಕ್ಲಾಸನ್ನು ಮುಂದುವರಿಸ್ತಾರೆ. ಆಗ ಪ್ರಾರಂಭವಾದ ಒಂದು ಅವರು ವಿದ್ಯಾಭ್ಯಾಸ ಸುಮಾರು ಮಹಾತ್ಮರ ಜನ್ಮ ದಿನಾಚರಣೆ ನಮಗೆಲ್ಲ ಖುಷಿ ಆಗ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ನಾನು ಹಿಸ್ಟ್ರಿ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಇತಿಹಾಸವನ್ನ ಮತ್ತೆ ತಿರುಗಿ ನಿಮಗೆ ಪರಿಚಯ ಮಾಡ್ಲಿಕ್ಕೆ ಇರೋದಿಲ್ಲ. ಹುಡುಗ ನಮ್ಮ ಶಶಿ ತುಂಬಾ ಅದ್ಭುತವಾಗಿ ಮಾತನಾಡಿದ್ರು. ತುಂಬಾ ವಿಚಾರವನ್ನ ನಿಮಗೆ ಸಾರಸವಾಗಿ ಎಲ್ಲ ವಿಚಾರವನ್ನ ಹೇಳೋ ಕೆಲಸ ಮಾಡಿದ್ರು, ಬಹಳ ಖುಷಿ ಆಯ್ತು. ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದಾನೆ ಅಂತ ಹೆಮ್ಮೆ ಅನಿಸ್ತು. ಒಳ್ಳೇದಾಗ್ಲಿ. ಕಷ್ಟಗಳಲ್ಲಿ ದುಃಖ ದುಮ್ಮಾನಗಳನ್ನ, ಕಣ್ಣೀರಿನ ಕಥೆಗಳನ್ನ ತುಂಬಿಕೊಂಡು ಬಡತನದಲ್ಲಿ ಹುಟ್ಟಿದಂತ ಅಂಬೇಡ್ಕರ್ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ತಿನ್ಲಿಕ್ಕೆ ಊಟ ಇಲ್ಲದ ಪರಿಸ್ಥಿತಿಯಲ್ಲಿ ಸೊಳ್ಳೆಗಳ ನಡುವೆ ಬದುಕನ್ನ ಕಟ್ಕೊಳ್ತಾನೆ. ಅರೆ ಮೂರ್ಖ ಬಿದ್ದಂತ ಮನೆಯಲ್ಲಿ ಬದುಕನ್ನ ಕಟ್ಕೊಳ್ಳಕ್ಕೆ ಹೋರಾಟ ಮಾಡಿದಂತ ಈ ಧೀಮಂತ ನಾಯಕ ಒಂದು ವ್ಯಕ್ತಿ ಅಲ್ಲ, ನಮ್ಮ ಒಂದು ಶಕ್ತಿ ಎತ್ತ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಜಯಂತಿ ಬಂದಾಗ ಮಾತ್ರ ನಾವೆಲ್ಲರೂ ಕೂಡ ಒಂದಷ್ಟು ಸಿಹಿ ಹಂಚಿ ಈ ಕಳಸಗಳನ್ನು ಹೊತ್ತು ಗೌರವ ಸಲ್ಲಿಸೋದು ಅಷ್ಟೇ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ಅವರು ಕೊಟ್ಟಂತ ಸಂವಿಧಾನ ಇವತ್ತು ಏನಾಗಿದೆ ಅಂದ್ರೆ ನಮ್ಗೆ ಬೆಳಕು ನೀಡ್ತಾ ಇದೆ. ಇವತ್ತು ಜಗತ್ತಿಗೆ ಸೂರ್ಯ ಎಷ್ಟು ಬೆಳಕು ನೀಡ್ತಾ ಇದ್ದಾನೋ ನಾವೆಲ್ಲರೂ ಕೂಡ ಇವತ್ತು ಸ್ವತಂತ್ರವಾಗಿ ಇಲ್ಲಿ ಕೂತ್ಕೊಂಡು ಇಲ್ಲಿ ಕೇಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಡಾಕ್ಟರ್ BR ಅಂಬೇಡ್ಕರ್. ಅದಕ್ಕೆ ನಾನು ಹೇಳೋದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕಷ್ಟಗಳನ್ನ, ದುಃಖಗಳನ್ನ ಅವರು ಹೋರಾಟ ಮಾಡಿ ಸಾಧನೆ ಮಾಡಿರುವಂತದ್ದನ್ನ ನಿಮ್ಮ ಮನೆಗಳಲ್ಲಿರುವಂತ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ, ತಿಳಿಸ್ತಾ ಇರಿ ಅಂತ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದ್ರೆ ಸಾಕಷ್ಟು ನೋವುಗಳನ್ನ ನುಂಗ್ಕೊಂಡು ಬಂದಂತ ವ್ಯಕ್ತಿ ನಮ್ಮ ಮಕ್ಕಳು ಎಲ್ಲರಂತೆ ಬದುಕಬೇಕಾದ್ರೆ ಮೊದಲು ವಿದ್ಯಾವಂತರಾಗಬೇಕು ಅಂತ ಹೋರಾಟವನ್ನ ಮಾಡ್ತಾರೆ. ಸಾವಿನ ಕೊನೆಯ ಅವಧಿವರೆಗೂ ಕೂಡ ಇಡೀ ಬದುಕನ್ನ ಬಡವರಿಗೆ, ಧ್ವನಿ ಇಲ್ಲದವರಿಗೆ, ನಿಮ್ಮಂತವ್ರೆ ನಮ್ಮಂತವ್ರಿಗೆ ಇಡೀ ಜೀವನ ಪಣಕ್ಕಿಟ್ಟು ಬಿಡ್ತಾರೆ, ಸ್ವಾರ್ಥವನ್ನ ಬಿಟ್ಬಿಡ್ತಾರೆ, ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ತಾರೆ, ಎತ್ತವರನ್ನ ಹೊತ್ತವರನ್ನೆಲ್ಲವನ್ನ ಕೂಡ ಆಸೆಗಳನ್ನ ತ್ಯಜಿಸಿ ನಮಗೋಸ್ಕರ ಹೋರಾಟ ಮಾಡುತ್ತಾರೆ. ಅಂತಹ ಧೀಮಂತ ನಾಯಕನ ನಡೆದು ಬಂದ ಹಾದಿಯನ್ನ ಮನೆಗಳಲ್ಲಿರುವಂತ ನಮ್ಮ ಮಕ್ಕಳಿಗೆ ನಮ್ಮ ತಾಯಂದ್ರಾದಂತವ್ರು ಹೇಳ್ಕೊಡ್ಬೇಕಾಗಿದೆ. ಇವತ್ತು ನಾವು ಗೌರವ ಕೊಡೋದು ಹೇಗೆ ಅಂತ ಅಂದ್ರೆ ನಿಮ್ ಕಷ್ಟಗಳನ್ನ ಮಕ್ಕಳಿಗೆ ಹೇಳ್ಕೊಡಿ. ಮಕ್ಕಳು ದೊಡ್ಡವ್ರು ಆಗ್ತಾರೆ. ಮಕ್ಕಳು ದೊಡ್ಡವ್ರು ಆಗ್ತಾ 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 ಎತ್ತಂತ ತಂದೆ ತಾಯಿಗಳನ್ನ ಮರಿಬೇಡಿ ಅಂತ ನಾನು ಮಾತಾಡ್ತಾ ಇದ್ದೀನಿ.